ಶ್ರೀ ಧರ್ಮಸ್ಥಳ ಮಂಜುನಾಥನ ಸನ್ನಿಧಿಯಲ್ಲಿ ಲಕ್ಷದೀಪೋತ್ಸವವು ಸಂಭ್ರಮಾಚರಣೆಯಿಂದ ನಡೆಯಿತು. ದೇವಾಲಯವು ವಿಶೇಷ ಹೂವಿನ ಅಲಂಕಾರದಿಂದ ಕಂಗೊಳಿಸಿತು. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಹೀಗೆ ವಿವಿಧ ಕಡೆಗಳಿಂದ ಭಕ್ತರ ತಂಡಗಳು ಸೇವಾ ರೂಪದಲ್ಲಿ ಹೂವಿನ ಅಲಂಕಾರವನ್ನ ಮಾಡಿದ್ದು ಜನರ ಆಕರ್ಷಣೆಗೆ ಕಾರಣವಾಯಿತು. ಭಾರತೀಯ ಆರಾಧನೆಯಲ್ಲಿ ಹೂವಿನ ಅಲಂಕಾರಕ್ಕೆ ವಿಶೇಷ ಸ್ಥಾನ. ಹಬ್ಬ ಹರಿದಿನಗಳಲ್ಲಿ ದೇವರನ್ನ ದೇವಾಲಯವನ್ನ ಹೂವಿನಿಂದ ಸಿಂಗರಿಸಿ ಭಕ್ತರು ಸಂಭ್ರಮ ಪಡ್ತಾರೆ. ಬೆಂಗಳೂರಿನ ಮಂಜು ಎಂಬುವರ ನೇತೃತ್ವದಲ್ಲಿ ಹಲವು ಹೂವಿನ ತಂಡಗಳು ಸೇರಿಕೊಂಡು ಮಂಜುನಾಥನ ಸನ್ನಿಧಿಯನ್ನ ಸಿಂಗರಿಸಿವೆ. ಸುಮಾರು 10 ತಂಡಗಳ ಅಂದಾಜು 300 ಸದಸ್ಯರು ಈ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ಅಲಂಕಾರಕ್ಕೆ 3 ಕ್ಯಾಂಟರ್ ಹೂಗಳು ಬಂದಿದ್ದು, ಗುಲಾಬಿ, ಸೇವಂತಿಗೆ, ಕಾರ್ನಿಶ್, ಆಂಥೂರಿಯಂ, ವಿಲಿಯಮ್ಸ್ ಮುಂತಾದ ಅಲಂಕಾರಿಕ ಪುಷ್ಪಗಳು ಜನರ ಕಣ್ಮನ ಸೆಳೆಯುತ್ತಿವೆ. ಸೇವಾಕರ್ತರು ದೇವಾಲಯ ಸಿಂಗರಿಸಲು 12ಕ್ಕೂ ಹೆಚ್ಚು ಗಂಟೆಗಳ ಕಾಲ ಶ್ರಮಿಸಿದ್ದಾರೆ. ಭಕ್ತರಿಗೆ ತೊಂದರೆಯಾಗದಂತೆ ತಡರಾತ್ರಿಯೂ ಕೆಲಸ ಮಾಡಿದ್ದು, ದೇವಾಲಯದ ಮುಖ್ಯ ದ್ವಾರ, ಮುಂಭಾಗ, ಒಳಾಂಗಣ, ಭೋಜನ ಶಾಲೆ ಎಲ್ಲೆಡೆಯೂ ಹೂಗಳು ಕಂಗೊಳಿಸುತ್ತಿವೆ. ಬ್ಯೂರೋ ರಿಪೋರ್ಟ್, ವಿಪೋ ನ್ಯೂಸ್ 24/7 ಧರ್ಮಸ್ಥಳ.